ಹೇಗಿರುವಂತ ರೈತನಿಗೆ ಜೈ, ದಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಜೈ. ನಾವು ಗೆದ್ದೇವೆ. ದಿ ಬಾಸ್ ದರ್ಶನ್ ಸರ್ ಅಭಿನಯಿಸಿರುವ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಕಾಟೇರ ದುಬೈಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶೇಷ ಪ್ರೀಮಿಯರ್ ಶೋ ನಡೀತಾ ಇದೆ. ಹೌಸ್ಫುಲ್ ಮೇಲೆ ಹೌಸ್ಫುಲ್, ಟಿಕೆಟ್ ಇಲ್ಲದೆ ಪ್ರೇಕ್ಷಕರ ನಿರಾಸೆ. 450-500ಕ್ಕಿಂತ ಬಿಕ್ಕಿಸಿನ ಪ್ರೇಕ್ಷಕರು ಈಗಾಗಲೇ ಚಿತ್ರಮಂದಿರದಲ್ಲಿ ಚಿತ್ರವನ್ನು ವೀಕ್ಷಿಸುತ್ತಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟೌಟ್ ಆಗಿದ್ದಾರೆ. ಸ್ಪೆಷಲ್ ಇದೇ ಮೊದಲ ಬಾರಿಗೆ ದರ್ಶನ್ ಸರ್ ದೊಡ್ಡ ಟೀಮ್ನೊಟ್ಟಿಗೆ ಇಲ್ಲಿ ಬರ್ತಾ ಇದ್ದಾರೆ ದುಬೈಗೆ. ಪ್ರೇಕ್ಷಕರನ್ನು ಮೀಟ್ ಮಾಡಬೇಕು, ಅವರ ಅಭಿಮಾನಿ ಮೀಟ್ ಮಾಡಬೇಕು. ಈಗಾಗಲೇ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಪ್ರೀಮಿಯರ್ ಶೋ ಇಲ್ಲಿ ಶೋ ಆಗಮಿಸಿ ವಿಭಿನ್ನ ಮಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಿ, ಒಂದು ತುಳುಕ್ತಾ ಇದೆ ಚಿತ್ರಮಂದಿರ. ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಅಂತ ಆಗಿದ್ದಾರೆ. ಕಾಟೇರ ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬರ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ ಸರ್, ತರುಣ್ ಸುಧೀರ್ ಇದ್ದಾರೆ ಡೈರೆಕ್ಟರ್. ಹಾಗೆ ನಮ್ಮ ಮಾಲಶ್ರೀ ಮೇಡಮ್, ಹಳೆಯ ಕಾಲ ನಮ್ಮ ಹಿರಿಯ ನಟಿ, ತುಂಬಾ ಅಚ್ಚುಮೆಚ್ಚಿನ ನಟಿ. ಅವರ ಮಗಳು ಆರಾಧನಾ ಇದರಲ್ಲಿ ನಾಯಕ ನಟಿಯಾಗಿ ಕೆಲಸ ಮಾಡಿದ್ದಾರೆ. ಕೆಲವು ಹೊತ್ತಿನಲ್ಲಿ ನೋಡಿ, ಪೀಟರ್ ಜಾನ್ಸನ್ ಹಾಗೂ ಸೆಂಥಿಲ್ ಕುಮಾರ್ ಇವರಿಬ್ಬರು ಸೇರಿ ಇದೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಅರೇಂಜ್ ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಆಗ್ತಾ ಇದೆ.